ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಮೋತಿಚೂರ್ ಲಾಡು ಮಾಡೋದನ್ನು ಹೇಳ್ಕೊಡ್ತಿದ್ದೇನೆ. ಇದರ ಸ್ಪೆಷಲ್ ಏನಂತ ಹೇಳಿದರೆ, ನಾವು ಬೂಂದಿ ಮಾಡದೇ ಮೋತಿಚೂರ್ ಲಾಡುವನ್ನು ಮಾಡ್ಬೋದು. ಅದು ಹೇಗೆ ಅಂತೇಳಿ ತೋರಿಸ್ತಾ ಇದ್ದೇನೆ. ಹಾಗಾದರೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತೇಳಿ. ಫಸ್ಟಿಗೆ ನಾನು ಕಡಲೆಬೇಳೆ ತಗೊಂಡಿದ್ದೇನೆ. 1 ಕಪ್ಪು ಕಡಲೆಬೇಳೆ. ಇದನ್ನು ನಾವು ನೀರಿಗೆ ಹಾಕಿ ನೆನೆಲಿಕ್ಕೆ ಬಿಡಬೇಕು. ನೋಡಿ, ನೀರಲ್ಲಿ ಹಾಕಿ ನೆನೆಲಿಕ್ಕೆ ಇಟ್ಟಿದ್ದೇನೆ. ಒಂದು 4 hours ಆದರೂ ನೆನೆಬೇಕು. ಇದು ಸರಿ ನೆಂದಿದೆ. ಈಗ ಇದನ್ನು ನಾನು ನೀರೆಲ್ಲ ಸ್ಟ್ರೈನ್ ಮಾಡಿ ತೆಗೆದಿದ್ದೇನೆ. ನೀರು ಪಸೆ ಇಲ್ಲ ಸ್ವಲ್ಪ ಕೂಡ. ಆನಂತರ ಅದನ್ನು ನಾವೀಗ ಮಿಕ್ಸಿಗೆ ಹಾಕಿ ಪಲ್ಸ್ ಮಾಡ್ಕೊಳ್ಳುವ. ತರಿಯಾಗಿ ರುಬ್ಕೊಳ್ತಾ ಇದ್ದೇನೆ ನೋಡಿ. ಈಗ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡುವ. ನಾನಿಲ್ಲಿ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಸರಿ ಕಾದ್ಮೇಲೆ ಆ ಉಂಡೆಗಳನ್ನು ಒಂದು ಸ್ವಲ್ಪ ಪ್ರೆಸ್ ಮಾಡಿ ಎಣ್ಣೆಯಲ್ಲಿ ಕಾಯಿಸೋದು. ತುಂಬ ಕ್ರಿಸ್ಪಿಯಾಗಿ ಫ್ರೈ ಆಗಬೇಕಂತೇಳಿಲ್ಲ, ಸ್ವಲ್ಪ ಲೈಟ್ ಫ್ರೈ ಆದರೆ ಸಾಕು. ನೋಡಿ, ಇಷ್ಟು ಫ್ರೈ ಆಗಿದೆ. ಈಗ ನಾನು ತೆಗಿತಾ ಇದ್ದೇನೆ. ಈಗ ನೋಡಿ, ಎಲ್ಲ ಕಾಯಿಸಿಟ್ಟಾಗಿದೆ. ಇದನ್ನು ನಾವು ತಣ್ಣಗಾಗ್ಲಿಕ್ಕೆ ಬಿಡಬೇಕು. ಇದು ಪೂರ್ತಿ ತಣ್ಣಗಾದ್ಮೇಲೆ ನಾವು ಮಿಕ್ಸಿಗೆ ಹಾಕಿ ಹುಡಿ ಮಾಡ್ಕೊಳ್ಬೇಕು. ಇದನ್ನು ಸ್ವಲ್ಪ ದಪ್ಪ ಪುಡಿ ಮಾಡಿಕೊಂಡ್ರೆ ಆಯಿತು. ನೋಡಿ, ನಾವು ಪುಡಿ ಮಾಡಿಟ್ಟಾಗಿದೆ. ಈಗ ನಾವು ಲಾಡು ಮಾಡಲಿಕ್ಕೆ ಪಾಕ ಮಾಡುವ. ಸಕ್ಕರೆ ಪಾಕಕ್ಕೆ ರೆಡಿ ಮಾಡೋದು. ಈಗ ಒಂದು ಕಪ್ ಸಕ್ಕರೆ ತಗೊಂಡಿದ್ದೇನೆ. 1 ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರು ತಗೊಂಡಿದ್ದೇನೆ. ಈಗ ಸಕ್ಕರೆ ಮತ್ತು ನೀರು ಹಾಕಿ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ. ಸಕ್ಕರೆ ಎಲ್ಲ ನೀರಲ್ಲಿ ಕರಗಿತ್ತು. ನೋಡಿ, ಪಾಕ ಆಗಿದೆ. ಹೀಗೆ ಪಾಕ ರೆಡಿ ಆದಮೇಲೆ ನಾನು ಇದಕ್ಕೆ ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ತಾ ಇದ್ದೇನೆ. ನಾನು ಆರೆಂಜ್ ಕಲರ್ ಫುಡ್ ಕಲರ್ ಹಾಕಿದ್ದೇನೆ. ಸ್ವಲ್ಪ ಹಾಕಿದ್ದು. ಈಗ ನಾನು ಇದಕ್ಕೆ ಏಲಕ್ಕಿ ಪುಡಿ ಆ್ಯಡ್ ಮಾಡ್ತಾ ಇದ್ದೇನೆ. ಒಂದು ಅರ್ಧ ಸ್ಪೂನಷ್ಟು ಸಾಕು. ಈಗ ಇದಕ್ಕೆ ನಾವು ಆಲ್ರೆಡಿ ಪುಡಿ ಮಾಡ್ಕೊಂಡಿದ್ದೇವಲ್ಲ, ಆ ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ. ಇದಕ್ಕೆ ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ಫುಲ್ ಸಕ್ಕರೆ ಪಾಕದಲ್ಲಿ ಮಿಕ್ಸ್ ಆಗಬೇಕು ಪುಡಿಯೆಲ್ಲ. ಈಗ ಮಿಕ್ಸರ್ ರೆಡಿ ಆಗಿದೆ. ಈಗ ಇದನ್ನು ಬೇರೆ ಒಂದು ಬೌಲಿಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ಸ್ವಲ್ಪ ತಣ್ಣಗಾದ ನಂತರ, ನಮಗೆ ಕೈಯಲ್ಲಿ ಹಿಡಿಯುವಷ್ಟು ತಣ್ಣಗಾದ ನಂತರ ಅದಕ್ಕೆ ನಾನು ಬಾದಾಮಿಯನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ನೀವು ಡ್ರೈ ನಟ್ಸ್ ಯಾವ್ದು ಬೇಕಿರೋ ಆ್ಯಡ್ ಮಾಡಿ. ಈಗ ಇದನ್ನು ಉಂಡೆ ಮಾಡುವ. ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಅಥವಾ ತುಪ್ಪ ಹಚ್ಕೊಂಡು ಉಂಡೆ ಮಾಡಿದ್ದಾಯಿತು. ಸಣ್ಣ ಸಣ್ಣ ಉಂಡೆ ಮಾಡಿದ್ದೇನೆಲ್ಲ. ನೋಡಿ, ನೋಡುವಾಗ ನಮಗೆ ಮೋತಿಚೂರ್ ಲಡ್ಡು ಹಾಗೇನೆ ಕಾಣ್ತದೆ.
ತುಂಬ ಈಸಿ ವೇಯಲ್ಲಿ ನಾವು ಮೋತಿಚೂರ್ ಲಡ್ಡು ಮಾಡ್ಬೋದು. ಅದಕ್ಕೆ ಬೂಂದಿ ಎಲ್ಲ ಮಾಡಬೇಕು ಅಂತೇಳಿ ಕಷ್ಟ ಇಲ್ಲ. ಈ ರೀತಿ ಒಮ್ಮೆ ಸುಲಭ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಿದ್ದೇನೆ. ಹಾಗೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.